ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ, ನಮ್ಮಲ್ಲಿ ಈಗ ಇಡೀ ಮಂಗಳೂರು ಉತ್ತರ ಕ್ಷೇತ್ರದಲ್ಲಿ ಇಲೆಕ್ಷನ್ ಕ್ಯಾಂಡಿಡೇಟ್ ಅನೌನ್ಸ್ ಆದ ನಂತರ BJP ಪಕ್ಷದಿಂದ ನಾವು ಫೀಲ್ಡ್ ವರ್ಕ್ ಕೆಲಸಗಳನ್ನೆಲ್ಲ ಮಾಡ್ತೇ ಬಂದಿದ್ದೇವೆ. ಇಷ್ಟವರೆಗೆ ಸಹ ಇಡೀ ನಮ್ಮ ಕ್ಯಾಂಪೇನಿಂಗ್ನಲ್ಲಿ ನಾವು ಎಲ್ಲಿ ಸಹ ನೆಗೆಟಿವ್ ಕ್ಯಾಂಪೇನಿಗೆ ಆದ್ಯತೆಯನ್ನು ಕೊಡಲಿಲ್ಲ. ಎಲ್ಲಿ ಸಹ ಇವರು ಕಾಂಗ್ರೆಸ್ನವರಿಂದ ಕೆಲವು ಪೇಪರ್ಗಳನ್ನು ಪ್ರಿಂಟಿಂಗನ್ನು ಜಾಸ್ತಿ ಮಾಡಿಸಿ ಅವರಿಗೆ ಏನೋ ಒಂದು ಕೆಲವು ಅಲ್ಲಸಲ್ಲದ ವಿಷಯಗಳನ್ನು ಹಾಕಿಸಿ ಜನರಿಗೆ ಫ್ರೀಯಾಗಿ ಕೊಡಿಸೋದಿರ್ಬೋದು, ಅಥವಾ ಇಲ್ಲಿಗಲಿ ಪ್ರಿಂಟ್ ಮಾಡಿದಂಥ ಪ್ಯಾಂಪ್ಲೆಟ್ಸ್ ಎಲ್ಲ ಇರ್ತದೆ, ಅದನ್ನು ಇಲ್ಲಿಗಲಿ ಅದಕ್ಕೆ ಪರ್ಮಿಷನ್ ಬೇಕು ಪ್ರಿಂಟ್ ಮಾಡಲಿಕ್ಕೆ. ಇಲ್ಲಿಗಲಿ ಪ್ರಿಂಟ್ ಮಾಡಿದಂಥ ಪ್ಯಾಂಪ್ಲೆಟ್ಗಳನ್ನು ರಾತ್ರೋರಾತ್ರಿ ಹಂಚುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಗ್ತಾಯಿಲ್ಲ ಅವ್ರಿಗೆ ಸಹ ಪ್ರಯತ್ನವನ್ನು ಮಾಡೋದು. ಈ ರೀತಿಯ ನೆಗೆಟಿವ್ ಕ್ಯಾಂಪೇನಿಂಗನ್ನು ಸ್ಟಾರ್ಟ್ ಮಾಡಿದ್ದಾರೆ. ರಾಜಕೀಯಕ್ಕೆ ಬರುವಾಗ ರಾಜಕೀಯದ ಸಂಘಟನಾತ್ಮಕವಾಗಿ ರಾಜಕೀಯದಲ್ಲಿ ನಾನು ನನ್ನನ್ನು ತೊಡಗಿಸಿದ್ದೇನೆ. ಇಷ್ಟ ತನಕ ರಾಜಕೀಯ ಕ್ಯಾಂಡಿಡೇಟ್ ಆದಮೇಲೆ ರಾಜಕೀಯ ಎಷ್ಟು ಕೀಳುಮಟ್ಟಕ್ಕೆ ಇಳಿದಿದೆ ಅನ್ನೋದು ನನ್ನ ಗಮನಕ್ಕೆ ಬರ್ತಾ ಉಂಟು. ಅಂದರೆ ವೋಟಿಗಾಗಿರ್ಬೋದು, ಅಧಿಕಾರಕ್ಕಾಗಿರ್ಬೋದು, ಯಾವುದು ಏನೂ ಒಂದು ವಿಷಯಗಳಿಲ್ಲದೆ, ಏನೂ ಒಂದು ಪ್ರೂಫ್ ಇಲ್ಲದೆ, ಆ ಮಾರಲ್ ಸ್ಟ್ಯಾಂಡಿಂಗ್ಸು ಇಲ್ಲದಂಥ ವ್ಯಕ್ತಿಗಳು ಪ್ರೆಸ್ನವರ ಮುಂದೆ ಬಂದು ಮನಸ್ಸಿಗೆ ತೋಚಿದಂತೆ ಮಾತನಾಡುವುದು, ಇದೆಲ್ಲ ನೋಡಿದಾಗ ನನಗೆ ಸ್ವಲ್ಪ ರಾಜಕೀಯ ಎಷ್ಟು ಕೀಳುಮಟ್ಟದಲ್ಲಿ ಇತ್ತಂತ ಎನ್ನುವಂಥ ಅರಿವು ಇರಲಿಲ್ಲ. ಸ್ವಲ್ಪ ಗೊತ್ತಾಗ್ತಾ ಉಂಟು. ಆದರೂ ಸಹ ಜನರಿಗೆ ಎಲ್ಲ ಇದರ ಬಗ್ಗೆ ಮಾಹಿತಿ ಉಂಟು. ಜನರಿಗೆ ಈ ರೀತಿಯ ಮೋಸದ ರಾಜಕಾರಣದ, ಮೋಸದ ರಾಜಕೀಯ ಅಥವಾ ಕೀಳುಮಟ್ಟದ ರಾಜಕೀಯ ಏನಾಗ್ತಾ ಉಂಟು, ಜನರೇ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತಾರೆ. ಯಾಕೆಂದರೆ ಜನರು ನನ್ನ ಹತ್ರ ಪ್ರತಿನಿತ್ಯ ಹೋದಾಗ ಹೇಳ್ತಾ ಇರ್ತಾರೆ, ಡಾಕ್ಟ್ರೇ ದಾಯಿಗೆ ಹಾಕಲಿ ನಿಖಿಲಾಕಲಿ ದಾಯಿಗೆ ಬಿಡ್ಬು, ನೀವು ಯಾಕೆ ಅದನ್ನು ಈ ರೀತಿಯ ರಾಜಕಾರಣವನ್ನು ಅವರನ್ನು ಮಾಡಲಿಕ್ಕೆ ಬಿಡ್ತೀರಿ ಅಂತ. ಈ ರೀತಿಯ ರಾಜಕಾರಣ ಮಾಡಲಿಕ್ಕೆ ಬಿಡ್ತೀವಿ ಅಂದರೆ ಜಾಸ್ತಿ ಅಂದರೆ ನಾವು ಲೀಗಲಿ ಕಂಪ್ಲೇಂಟ್ ಕೊಡ್ಬೋದು. ಅಷ್ಟವರೆಗೆ ಎಲೆಕ್ಷನ್ ಆಗಿ ಹೋಗಿರ್ತದೆ. ಏನೂ ಸಹ ಹಿಟ್ ಆ್ಯಂಡ್ ರನ್ ಮಾಡಿಸ್ತಾ ಇರ್ತಾರೆ. ಯಾರನ್ನೋ ಒಬ್ಬರನ್ನು ಕೂರಿಸಿದ್ರು, ಒಂದು 2-3 ಜನರ ಬೇರೆ ಬೇರೆ ವ್ಯಕ್ತಿಗಳನ್ನು ಕೂರಿಸಿ ಮಾತಾಡಿಸುವಂಥ ಕೆಲಸವನ್ನೆಲ್ಲ ಮಾಡ್ತಾಯಿದ್ರು. ನಾವು ಮಾತ್ರ ನರೇಂದ್ರ ಮೋದಿಯವರು ನಮ್ಮ ಎಲ್ಲ ಅಭ್ಯರ್ಥಿಗಳ ಹತ್ರ ಮೊನ್ನೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಮಾತಾಡಿ, ನೀವು ಒಂದೇ ಇಶ್ಯೂವನ್ನು ಹಿಡಿದುಕೊಂಡು ಕೆಲಸ ಮಾಡಬೇಕು, ಇಲೆಕ್ಷನ್ನ ಹೋರಾಟ ಮಾಡಬೇಕು. ಅದೇನಂತ ಹೇಳಿದರೆ ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ, ಪಾಸಿಟಿವ್ ಔಟ್ಲುಕ್ಕನ್ನು ತೆಗೆದುಕೊಂಡು ನೀವೆಲ್ಲ ಕೆಲಸ ಮಾಡಿ ಅನ್ನುವಂಥ ಕಿವಿ ಮಾತನ್ನು ನಮಗೆ ಹೇಳಿರ್ತಾರೆ. ಹಾಗಾಗಿ ನಾವು ಇದೆಲ್ಲ ಏನು ನೆಗೆಟಿವ್ ಏನೆಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಅದನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಯಾಕಂದರೆ ನಮ್ಮ ಗುರಿ ಅಭಿವೃದ್ಧಿ. ನಮ್ಮ ಗುರಿ ಇಲೆಕ್ಷನ್ ಬಂದಾಗ ಸೀರೆ ಹಂಚುವುದಾ ಅಥವಾ ನೋಟ್ಬುಕ್ ಹಂಚುವುದಾ ಅಲ್ಲ. ನಮ್ಮ ಗುರಿ ನೆಕ್ಸ್ಟ್ ಇಲೆಕ್ಷನ್ ಆಗುವಾಗ ನಮ್ಮ ಅಭಿವೃದ್ಧಿಯ ಪಥದ ಮೇಲೆ ನಮ್ಮ ಅಭಿವೃದ್ಧಿಯನ್ನು ತೋರಿಸಿ ವೋಟ್ ಕೇಳುವಂಥ ಪ್ರಯತ್ನವನ್ನು ಮಾಡ್ತೇವೆ ವಿನಃ ಪುಕ್ಕಟೆ ಸೀರೆಯನ್ನು ಹಂಚಿ ವೋಟ್ ಕೇಳುವ ಪ್ರಯತ್ನವನ್ನು ಖಂಡಿತ ನಾವು ಆ ಮಟ್ಟದ ರಾಜಕಾರಣ ನಾವು ಖಂಡಿತ ಮಾಡುವುದಿಲ್ಲ. ಎಲ್ಲ ಕಡೆ ಹೋದಾಗ ಸಹ ನನಗೆ ಟೈಮೇ ಸಿಗ್ತಾ ಇಲ್ಲ, ಸಮಯದ ಅಭಾವ ಆಗ್ತಾ ಉಂಟು. ಯಾಕಂದರೆ ನಮ್ಮನ್ನು ಎಲ್ಲ ಕಡೆ ಕರೀತಾ ಇದ್ದಾರೆ, 1 ಮಿನಿಟ್ ಆದರೂ ಇಲ್ಲಿ ಬಂದು ಹೋಗಿ ಅಂತ. ಹಾಗಂದ್ರೆ ನಾನು ಈ ಕಾರ್ಯಕ್ರಮನ ಮುಗಿಸಿ ಹೋಗುವಾಗಲೇ 2 ಗಂಟೆ ರಾತ್ರಿವರೆಗೆ ಆಗ್ತದೆ. 10 ಗಂಟೆ ರಾತ್ರಿ ಆದಮೇಲೆ ಪಬ್ಲಿಕ್ ಪ್ರೋಗ್ರಾಮ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಪ್ರೈವೇಟ್ ವಿಸಿಟ್ಸೇ ಅಷ್ಟು ಕಷ್ಟ ಆಗ್ತಾ ಉಂಟು. ಇವರಾಗೆ ಕಾಂಗ್ರೆಸ್ನವರಾಗೆ ಫೋನ್ ಮಾಡಿ ನಾನು ಬರಬೇಕಾ, ನನ್ನಿಂದ ಏನಾದರೂ ಆಗಬೇಕಾ, ನಾನು ಕೊಡಬೇಕಾ ಅನ್ನುವಂಥ ರಾಜಕಾರಣ ನಾವು ಮಾಡಲಿಕ್ಕೆ ಆಗೋದಿಲ್ಲ, ನಾವು ಮಾಡುವುದೂ ಇಲ್ಲ. ನನಗೆ ಟೈಮ್ನ ಅಭಾವ ಆಗ್ತಾ ಉಂಟು. ಇನ್ನೂ 1-2 ದಿನ ಸಿಕ್ಕಿದರೆ ಒಳ್ಳೆಯದಾಗ್ತದೆ ಅಂತ ಆ ರೀತಿಯ ಪ್ರೆಷರ್ ಉಂಟು ನಮ್ಮ ಹತ್ರ. ಸ್ವಲ್ಪ ಒಂದು ಸತಿ ಬಂದೋಗಿ ಮಾತಾಡಬೇಕು, ಸಪೋರ್ಟ್ ಮಾಡಬೇಕು. ಜನ ತುಂಬ ಪ್ರೀತಿಯಿಂದ ಕರೆದು ತುಂಬ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಮಾತಾಡುವಾಗಲಿ ಅಥವಾ ನಮ್ಮಲ್ಲಿ ಏನಿದ್ರು ಸಹ ಬಂದು ಹೇಳ್ತಾ ಇದ್ದಾರೆ, ಈ ಸತಿ ಒಂದು ಸತಿ BJPನ ಗೆಲ್ಲಿಸಬೇಕು ಅನ್ನುವಂಥ ವಾತಾವರಣ ಎಲ್ಲ ಕಡೆ ಉಂಟು. ಈ ಕ್ಷೇತ್ರದಲ್ಲಿ ಬೆಳವಣಿಗೆ ಮಾಡಲಿಕ್ಕೆ ತುಂಬ ಉಂಟು. ನಾನು ಹೇಳಿದ್ದೇನೆ ಲಾಸ್ಟ್ ಟೈಮ್ ಸಹ, ಬೆಳವಣಿಗೆ ಇಲ್ಲಿ ಆಗಿದ್ದು ಶೂನ್ಯ ಅಂತ. ರಸ್ತೆ ಪಾಲೆಮಾರಿರುವಾಗ
ಕೃಷ್ಣಜೆ ಪಾಲೆಮರ್ ಮಂತ್ರಿಗಳಾಗಿ ಶಾಸಕರಾಗಿದ್ದಾಗ ಕೋಟಿಗಟ್ಟಲೆ ಫಂಡ್ಸನ್ನು ತಂದು ಇಲ್ಲಿಯ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಕೋಟಿಗಟ್ಟಲೆ ಫಂಡ್ಸನ್ನು. ಅದಾಗಿ ಈಗ 5 ವರ್ಷ ಆಯಿತು. 5 ವರ್ಷ ಆದಮೇಲೆ ಒಂದು ರಸ್ತೆ ಮತ್ತೊಂದು ಮಾರ್ಕೆಟನ್ನು ಹೊಡೆದದನ್ನು ಬಿಟ್ಟರೆ ಇಡೀ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ತೋರ್ತಾ ಇಲ್ಲ. ಅದಕ್ಕಾಗಿ ನಾನು ಹೇಳಿದ್ದು ಶೂನ್ಯ ಅಭಿವೃದ್ಧಿ ಅಂತ. ಅದು ಸಹ ಈ ಮಾರ್ಕೆಟ್ ಇರ್ಬೋದು, ಆ ರಸ್ತೆ ಇರ್ಬೋದು, ಆ ರಸ್ತೆ ಮಾಡಿದ ಅಗಲೀಕರಣದ ದುಡ್ಡು ಸಹ ನಮ್ಮ ಸರ್ಕಾರದ ದುಡ್ಡು, ಯಡಿಯೂರಪ್ಪ ಇಟ್ಟಂಥ ದುಡ್ಡು. ಆ ತೊಂದರೆ ಇಲ್ಲ. ಅಭಿವೃದ್ಧಿ ಯಾರು ಮಾಡಿದರೂ ಒಳ್ಳೆಯದು. ಕಾಂಗ್ರೆಸ್ನವ್ರು ಮಾಡಲಿ, BJP ಅವರು ಮಾಡಲಿ, ಅಭಿವೃದ್ಧಿ ಆದರೆ ಒಳ್ಳೆಯದೇ. ಆದರೆ ದುಡ್ಡು ಮಾತ್ರ, ಫಂಡ್ಸ್ ಮಾತ್ರ ನಾವೇ ತಂದದ್ದು. ಇವರು ಹೊಸ ಫಂಡ್ಸನ್ನು ತಂದು ಅಥವಾ ಏನಾದರೂ ಹೊಸ ಪ್ರಾಜೆಕ್ಟನ್ನು ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ ಸಹ ಈ ಕ್ಷೇತ್ರಕ್ಕೆ ಬರಲಿಲ್ಲ. ದೊಡ್ಡ ಸಮಸ್ಯೆ ಇಲ್ಲಿ ಅಂತ ಹೇಳಿದರೆ, ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ, ನಾನೊಂದು ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಆಗಿರುವಂಥ ವ್ಯಕ್ತಿ. ಕಾಲೇಜಿನ ಸುತ್ತಮುತ್ತ ನಿಮಗೆ ಗಾಂಜಾ ಮಾರುವವರು ಸಲೀಸಾಗಿ ಸಿಗ್ತಾರೆ. ಡ್ರಗ್ಸ್ ಮಾರೋರು, ಗಾಂಜಾ ಮಾರೋರು, ಮಕ್ಕಳ ಕೈಗೆ ಡ್ರಗ್ಸ್ ಭಾರಿ ಸುಲಭದಲ್ಲಿ ಸಿಗ್ತಾ ಉಂಟು. ಈ ಇಂಟರ್ನೆಟ್ಟಿನ ಎಷ್ಟು ಸುಲಭದಲ್ಲಿ ಮಕ್ಕಳ ಕೈಗೆ ಸಿಗ್ತದೆ, ಫೋನ್ ಕೊಟ್ಟರೆ ಡ್ರಗ್ಸು ಸಹ ಅಷ್ಟೇ ಸುಲಭವಾಗಿ ಮಕ್ಕಳಿಗೆ ಸಿಗ್ತಾ ಉಂಟು. ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಫೇಲಿಯರ್ ಆಗಿದೆ. ಮರ್ಡರ್ಸ್ ಆಗ್ತಾ ಉಂಟು. ದನಗಳ ಹಾವಳಿತನ ಜಾಸ್ತಿ ಆಗಿದೆ, ನಂಬರ್ಸ್ ಜಾಸ್ತಿ ಆಗಿದೆ, ಕೊಲೆ ಆಗಿದೆ, ಕೋಮು ಸೂಕ್ಷ್ಮ ಪ್ರದೇಶ ಅಂತ ಸಣ್ಣ ಸಣ್ಣ ಗಲಾಟೆ ಆಗೋದು, ಅಟೆಂಪ್ಟ್ ಟು ಮರ್ಡರ್ಸ್, ಈ ರೀತಿಯ ಕೇಸ್ಗಳು ಸಹ ತುಂಬ ಈ ಕ್ಷೇತ್ರದಲ್ಲಿ ಜಾಸ್ತಿ ಆಗಿದೆ. ಕಾನೂನು ಸುವ್ಯವಸ್ಥೆ ಕೆಟ್ಟಲ್ಲಿ ಎಲ್ಲಿ ಸಹ ನಮಗೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಫಸ್ಟಿಗೆ ಕಾನೂನು ಸುವ್ಯವಸ್ಥೆ ಸರಿಯಾಗಬೇಕು, ಆಮೇಲೆ ಮಾತ್ರ ನಮಗೆ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ. ಇಲ್ಲಿ ಇರುವಂಥ ಯುವತಿಯರಿಗೆ ಜಾಬ್ ಆಪರ್ಚುನಿಟೀಸ್ ಎಷ್ಟು ಸಹ ಉಂಟು, ಆದರೆ ಅದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಇಷ್ಟು ಫ್ಯಾಕ್ಟ್ರಿಗಳು, ಇಷ್ಟು ಇಂಡಸ್ಟ್ರಿಗಳು ಉಂಟು. ನಾನ್ ಪ್ರೊಫೆಷ್ನಲ್ ಮಕ್ಕಳು ಯಾರಿದ್ದಾರೆ ನಮ್ಮಲ್ಲಿ, ಅವರಿಗೆ ಟ್ರೈನಿಂಗ್ ಸೆಂಟರ್ ಆಗಿರ್ಬೋದು, ವೊಕೇಶ್ನಲ್ ಟ್ರೈನಿಂಗ್ ಕೋರ್ಸಸ್ ಆಗಿರ್ಬೋದು, ಏನು ಸಹ ಇಲ್ಲ. ಏನಾದರೂ ಒಂದು ಟ್ರೈನಿಂಗ್ ಸೆಂಟರ್ಸ್, ವೊಕೇಶ್ನಲ್ ಕೋರ್ಸಸ್ ಇಲ್ಲಿ ಸ್ಟಾರ್ಟ್ ಮಾಡಿದರೆ ಆ ಯುವತಿಯರಿಗೆ ಇಲ್ಲೇ ಕೆಲಸ ಸಿಕ್ಸ್ಬೋದು. ಆದರೆ ಇಲ್ಲಿ ಹೊರಗಿನವರು ಬಂದಂಥ ತುಂಬ ಜನ ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಇರ್ತಾರೆ ವಿನ ಲೋಕಲ್ಸಿಗೆ ಸ್ವಲ್ಪ ಆಸ್ಪದ ಕಮ್ಮಿ ಉಂಟು. ಇದೊಂದು. ಆದರೆ ಮೂರನೇ ವಿಷಯ, ಹೆಲ್ತ್ ಕೇರ್ ಸಿಸ್ಟಮ್. ನಾನೊಬ್ಬ ವೈದ್ಯನಾದ ಕಾರಣ ನಾನು ಆಸ್ಪತ್ರೆಯಲ್ಲಿ ನೋಡ್ತಾ ಇರ್ತೇನೆ. ಪ್ರತಿಯೊಬ್ಬರು ಸಹ ಏಜ್ ಹಾಸ್ಪಿಟ್ಲ ಅಥವಾ ಮತ್ತೊಂದು ಬೇರೆ ಯಾವುದೊಂದು ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಬರ್ತಾ ಇರ್ತಾರೆ. ಸ್ವಲ್ಪ ದುಡ್ಡಿದ್ದರೂ ಸಹ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಬರ್ತಾರೆ. ಯಾಕಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿಗೆ, ಧರ್ಮದ ಆಸ್ಪತ್ರೆ, ನಾವು ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಏನಂತ ಹೇಳ್ತೇವೆ, ಅದನ್ನು ಜನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವ ರೀತಿಯಾದ ಫೆಸಿಲಿಟೀಸ್, ಸರಿಯಾದ ಫೆಸಿಲಿಟೀಸ್ ಸಿಗ್ತಾ ಇಲ್ಲ. ವೆನ್ಲಾಕಿಗೆ ಹೋದರೆ ವೆನ್ಲಾಕಿ 3-4 ICU ಉಂಟು, ಅದಕ್ಕಿಂತ ಜಾಸ್ತಿ ICU ಇಲ್ಲ ಅಂತಾರೆ. ಅಷ್ಟು ದೊಡ್ಡ ಆಸ್ಪತ್ರೆ. ಸಾವಿರ ಪೇಷಂಟ್ಸ್ ಇನ್ಕಮಿಂಗ್ ಔಟ್ ಪೇಷಂಟ್ 2000ಕ್ಕಿಂತ ಜಾಸ್ತಿ ಉಂಟಂತ ಅಲ್ಲಿ. ICU ಇರುವಂಥ ICUಲ್ಲಿ 3 ವರ್ಕ್ ಆಗ್ತದೆ, 1 ವರ್ಕ್ ಆಗೋದಿಲ್ಲ. ಟೋಟಲ್ ಕಂಪ್ಲೀಟ್ ನಾವು ಆರೋಗ್ಯ ವ್ಯವಸ್ಥೆ ಫೇಲಿಯರ್ ಆಗಿದೆ ಎಲ್ಲ ಕಡೆ. ಇದು 100% ನಾನು ಹೇಳುವಲ್ಲೇ. ನಾವೀಗ ಅದಕ್ಕೆ ಟೆಲಿಮೆಡಿಸಿನ್ಸ್ ಇರ್ಬೋದು, ICU ಇರುವಂಥ ಆ್ಯಂಬುಲೆನ್ಸಸ್ ಇರ್ಬೋದು, ಬೈಕ್ ರೈಡನ್ ಮೌಂಟೆಡ್ ಪ್ಯಾರಾಮೆಡಿಕಲ್ಸ್ ಅಂತ ಹೇಳ್ತಾರೆ. ಬೈಕಲ್ಲಿ ಫಸ್ಟ್ ಆಕ್ಸಿಡೆಂಟ್ ಆದರೆ ಬೈಕಲ್ಲಿ ಬರ್ತಾರೆ. ಆ ರೀತಿಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಒಂದು ಬ್ಲೂ ಪ್ರಿಂಟನ್ನು ಮಾಡಿದ್ದೇವೆ. ಇದು ಹೆಲ್ತ್ ಸೆಕ್ಟರಲ್ಲಿ. ಎಜುಕೇಷನ್ ಸೆಕ್ಟರಿಗೆ ಹೋದರೆ ಗೌರ್ಮೆಂಟ್ ಶಾಲೆಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಉಂಟು, ಎಲ್ಲ ಕಡೆ ನಮಗೆ ತೋರಿ ಬರ್ತದೆ. ಆದರೆ ನಾವು ಕೆಲವೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ, ಬೆಂಗಳೂರಲ್ಲಿ 1-2 ಕಡೆ ನೋಡಿದ್ದೇನೆ, ಗೌರ್ಮೆಂಟ್ ಕಾಲೇಜು ಶಾಲೆಗಳು ಏನುಂಟು ಪ್ರೈವೇಟ್ ಶಾಲೆಗಳ ಸ್ಟ್ಯಾಂಡರ್ಡಲ್ಲಿ ಬಂದಿದೆ. ಸುತ್ತಮುತ್ತ ಇರುವಂಥ ನಮ್ಮ ಕಂಪನಿಗಳೇನಿವೆ ಅವರದ್ದು ಪಬ್ಲಿಕ್ಕಿಗೆ ಸ್ವಲ್ಪ ಫಂಡಿಂಗ್ ಎಲ್ಲ ಮಾಡ್ತಾರೆ. ಅದನ್ನು ಯೂಸ್ ಮಾಡಿ ಒಳ್ಳೆ ಕಾಲೇಜನ್ನು, ಒಳ್ಳೆ ಶಾಲೆಗಳನ್ನು ಮಾಡ್ಬೋದಿತ್ತು. ಟಾಯ್ಲೆಟ್ಸ್ಗಳ ವ್ಯವಸ್ಥೆ ಸರಿ ಇಲ್ಲ. ಆದರೆ ನಾವು ನೋಟ್ಬುಕ್ಕಿಗೆ ಮುಖವನ್ನು, ನಮ್ಮ ಭಾವಚಿತ್ರನ ಹಾಕಿ ಮಕ್ಕಳಿಗೆ ಹಂಚುವ ಕೆಲಸ ಮಾಡ್ತೇವೆ. ಅದರ ಬದಲಾಗಿ ಆ ಶಾಲೆಯ ಇಂಪ್ರೂವ್ಮೆಂಟ್ ಮಾಡಿದರೆ, ಅದೇ ದುಡ್ಡಿನಲ್ಲಿ ಶಾಲೆ ಇಂಪ್ರೂವ್ಮೆಂಟ್ ಮಾಡಿದರೆ, ಅದು ಶಾಲೆಗೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದರೆ ಅಟ್ಲೀಸ್ಟ್ ಎಜುಕೇಷನ್ ಗುಣಮಟ್ಟ ಮೇಲೆ ಬರ್ಬೋದಿತ್ತು. ನಮ್ಮ ಮತ್ತೊಂದು ಆದ್ಯತೆ ಎಜುಕೇಷನಲ್ಲಿ ಗೌರ್ಮೆಂಟ್ ಶಾಲೆಗಳ ವ್ಯವಸ್ಥೆಯನ್ನು ಸ್ವಲ್ಪ ಮೇಲ್ಮಟ್ಟಕ್ಕೆ ತರಬೇಕಾಗಿದೆ. ಹೆಲ್ತ್ ಕೇರ್, ಎಜುಕೇಷನ್ ಮತ್ತು ಎಂಪ್ಲಾಯ್ಮೆಂಟಲ್ಲಿ ಒಂದು ನಾವು ಸ್ಕಿಲ್ ಇಂಡಿಯಾ ಥ್ರೂ ವೊಕೇಶ್ನಲ್ ಕೋರ್ಸಸನ್ನು ಸ್ಟಾರ್ಟ್ ಮಾಡ್ತೇವೆ ಎಲ್ಲ ಕಡೆ, ಮತ್ತು ಜಾಬ್ ಹೆಲ್ಪ್ ಸೆಂಟರ್ಸನ್ನು ಇಲ್ಲಿ ಓಪನ್ ಮಾಡಲಿಕ್ಕಿದ್ದೇವೆ. ನಮ್ಮ ಸರ್ಕಾರ ಬಂದ ಕೂಡಲೇ ನಾನಿಲ್ಲಿ ಶಾಸಕನಾದರೆ ಆ ವಿಷಯಗಳನ್ನು ನಾವು ಮುಂದಿಟ್ಕೊಂಡು ಮಾಡ್ತೇವೆ. ಕಾನೂನು ಸುವ್ಯವಸ್ಥೆ ಮೊದಲ ಆದ್ಯತೆಯನ್ನು ಕೊಡ್ತೇವೆ. ಇಷ್ಟರ ತನಕ ನಾವು ಜನರ ಬಳಿ ಹೋದಾಗ ಒಳ್ಳೆಯ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ. ನಾನು ಜನರ ತೋರಿಸುವಂಥ ಪ್ರೀತಿಗೆ ಚಿರಋಣಿಯಾಗಿದ್ದೇನೆ. ಕರೆದು ಎಲ್ಲಿ ಹೋದರೂ ಸಹ ಕಾರನ್ನು ನಿಲ್ಲಿಸಿ ಕರ್ಕೊಂಡು ಹೋಗ್ತಾರೆ. ಒಂದು 5 ಮಿನಿಟ್ ನಮ್ಮ ಮನೆಯಲ್ಲಿ ಬಂದು ಕೂತೋಗಿ ಅಂತ ಒಂದು ಸ್ವಲ್ಪ ಅವರ ಮನೆಯೆಲ್ಲ ಸುತ್ತಮುತ್ತಲಿನವರ ಸೇರಿಸಿ ಬಿಡ್ತಾರೆ. BJP ಕಾರ್ಯಕರ್ತರಲ್ಲ, ನಾನು ಪಬ್ಲಿಕ್ ವಿಷಯ ಹೇಳ್ತಾ ಇದ್ದೇನೆ. ಹಾಗಾಗಿ ಪ್ರತಿಯೊಬ್ಬ ಮಂಗಳೂರು ನಗರ ಉತ್ತರದ
ನಾಗರಿಕರಿಗೆ ಮತದಾರರಿಗೆ ನಾನು ಇಷ್ಟರ ತನಕ ನನಗೆ ಈ ರೀತಿಯ ಬೆಂಬಲವನ್ನು ಸೂಚಿಸಿದ ಎಲ್ಲರಿಗೂ ಸಹ ಚಿರಋಣಿಯಾಗಿದ್ದೇನೆ. ನರೇಂದ್ರ ಮೋದಿಯವರ ಕನಸೇನಿದೆ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಎನ್ನುವಂಥ ಎಲ್ಲ ಸಮಾಜ ಬಾಂಧವರನ್ನು ಒಟ್ಟಿಗೆ ಕರೆದುಕೊಂಡು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಎಲ್ಲ ಸಮಾಜ ಬಾಂಧವರನ್ನು ಒಟ್ಟಿಗೆ ಕರ್ಕೊಂಡು ವಿಕಾಸದತ್ತ ನಾವು ದಾಪುಗಾಲು ಹಾಕಬೇಕಾಗಿದೆ. ಅದಕ್ಕಾಗಿ ಎಲ್ಲ ನಾಗರಿಕರಿಗೆ ಮತ್ತು ಮತದಾರರಿಗೆ ನನ್ನ ಕನಸಿನ ಕಲ್ಪನೆಯನ್ನು ನಾನು ಅವ್ರ ಮುಂದೆ ಇಟ್ಟಿದ್ದೇನೆ ಆಲ್ರೆಡಿ. ಎಲ್ಲರೂ ಸಹ ತೋರಿಸಿದ ಪ್ರೀತಿಗೆ ಚಿರಋಣಿಯನ್ನು ಹೇಳುತ್ತಾ ನಿಮ್ಮ ಸಪೋರ್ಟನ್ನು ಪುನೊಮ್ಮೆ ಕೇಳುತ್ತಾ BJPಗೆ ನೀವೆಲ್ಲರೂ ಸಹ ಆಶೀರ್ವಾದ ಮಾಡಿ ಅಂದೇಳಿ ಕೈ ಜೋಡಿಸಿ ಬೇಡಿಸ್ತಾ ಇದ್ದೇನೆ. ನಮಸ್ತೆ. ಆರೋಪದ ವಿಷಯದಲ್ಲಿ ಅದು ನನಗೆ ಅಂದರೆ ನಾವು ನೆಗೆಟಿವ್ ಸ್ಟ್ಯಾಂಡನ್ನು ತೆಗೆದಿಲ್ಲ. ಯಾಕಂದರೆ ಆರೋಪ ಮಾಡುವಾಗ ನೀವು ಏನಾದರೂ ಒಂದು ಪೇಪರ್ ಕೊಡಿ ಅಥವಾ ಒಂದು ಕೇಸ್ ಆಗಿದೆ ಅಥವಾ ನನ್ನ ಅಫಿದಾವಿತಲ್ಲಿ ನೋಡ್ಬೋದು. ಈಗ RTI ಜಮಾನ ಯಾರಿಗೂ ಏನನ್ನು ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ. ಮುಚ್ಚಿಟ್ಟರು ಸಹ ದೊಡ್ಡ ಅಫೆನ್ಸ್, ಕೇಸ್ ಆಗ್ಬೋದು. ಏನಾದರೂ ಇದ್ದರೂ ಸಹ ಒಂದೇ ಒಂದು ಸಣ್ಣ ಪ್ರೂಫ್ ಅಥವಾ ಒಂದು ಏನಾದರೂ ಕೇಸ್ ಉಂಟು ಅಥವಾ FIR ಆಗಿದೆ ಮತ್ತೊಂದಾಗಿ ಏನಾದರೂ ಒಂದು ವಿಷಯ ಇದ್ದರೂ ಸಹ ನಾಳೆಯಿಂದ ನಾನು ಸುಮ್ಮನೆ ಕೂತಿರ್ತೇನೆ. ನಾಳೆಯಿಂದ ಎಲೆಕ್ಷನ್ ಆಗೇ ಐತಿ, ಈಗ ಒಂದೇ ದಿನ ಇರೋದು. ಅಲ್ಲ ಸಲ್ಲದ ಆರೋಪಗಳನ್ನು ಹಾಕ್ತಾಯಿದ್ರು. ನಾನು ಅದಕ್ಕೆ ರಿಯಾಕ್ಷನ್ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ನಾನು ಕಾಯ್ತಾ ಇದ್ದೆ ಏನಾದರೂ ಒಂದು ಪ್ರೂಫ್ ತೋರಿಸ್ಲಿ ಅಂತ. ಸುಮ್ಮನೆ ಈಗ ಮಾತಾಡೋರು ಮಾತಾಡ್ತಾ ಇರ್ತಾರೆ. ಏನಾದರೂ ಸಣ್ಣ ಪ್ರೂಫ್, ಸಣ್ಣ ಇನ್ಫಾರ್ಮೇಷನ್ RTI ಹಾಕಿದರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗ್ತದೆ. ಒಂದು ಸಣ್ಣ ತುಂಡನ್ನು ತೋರಿಸೋದಪ್ಪ, ನಿಮ್ಮ ಮೇಲೆ ಕೇಸ್ ಉಂಟು, ನಿಮ್ಮ ಮೇಲೆ ಅದು ಉಂಟು ಅಂತ. ಕ್ರಿಮಿನಲ್ ಕೇಸ್ ಅವರ ಅಫಿದಾವಿತಲ್ಲಿ ಉಂಟು. ಯಾರೆಲ್ಲ ಅಭ್ಯರ್ಥಿಗಳಿದ್ದಾರೆ ಅವ್ರ ಮೇಲೆ ಯಾವ ಕೇಸೆಲ್ಲ ಉಂಟು ಅವರೇ ಹಾಕಿದ್ದಾರೆ. ನನ್ನ ಅಫಿದಾವಿತಲ್ಲಿ ಒಂದೇ ಒಂದು ಕೇಸ್ ಇಲ್ಲ ಅಂತ ಹಾಕಿದ್ದೇನೆ. ಅದೇ ಸಾಕು. ಅಫಿದಾವಿತ್ ಕೊಟ್ಟಿದ್ದೇನೆ. ಅಫಿದಾವಿತ್ ಈಸ್ ನಾಟ್ ಅ ಸ್ಮಾಲ್ ಥಿಂಗ್. ಅದು ದೊಡ್ಡ ವಿಷಯ ಅಫಿದಾವಿತ್ ಕೊಡೋದು ಅಂತ ಹೇಳಿದರೆ. ಕಾರಣ ಎಲ್ಲ ಸುಳ್ಳು ಹೇಳಿದ್ದಾರೆ. ಆ ಲೆವೆಲ್ ರಾಜಕೀಯ ಅದನ್ನು ನೋಡಿಯೇ ನನಗೆ ಸ್ವಲ್ಪ ಟೆನ್ಷನ್ ಆಗಿದೆ. ಈ ರೀತಿಯ ಸುಳ್ಳು ಪೊಲಿಟಿಕ್ಸನ್ನು, ಸುಳ್ಳು ರಾಜಕೀಯನ ಮಾಡ್ತಾಯಿದ್ದಾರೆ ಅನ್ನುವಂಥದ್ದನ್ನು ಅರಿತು ಅದೆಲ್ಲ 100ಕ್ಕೆ 100 ಎಲ್ಲ ಕೂತ್ಕೊಂಡು ಕತೆ ಕಟ್ಟಿಬಿಟ್ಟಿದ್ದಾರೆ. ಓಕೆ, ಹೇಳ್ತೇನೆ. ಸ್ಟೇ ಆರ್ಡರ್ ಯಾಕಂದರೆ ಒಂದು ಸಾರಿ ಮಾಧ್ಯಮದವರು TV ಏನೋ ಹಾಕಿದ್ರು. TV ಹಾಕುವಾಗ ಅಟ್ಲೀಸ್ಟ್ ನನ್ನ ಹತ್ರ ಕೇಳ್ಬೋದಿತ್ತಲ್ಲ, ಇದು ಹೌದಾ ಅಲ್ವ ಅಂತ. ಇದು ಹೌದಾ ಅಲ್ವಾ, ನನಗಿದೆ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ನನಗೆ ಈ ರೀತಿಯ ವಿಷಯ ಎಲ್ಲ ನನಗೆ ಗೊತ್ತೇ ಇಲ್ಲ. ಯಾವುದೋ ಒಂದು TV ಬಂತು, ಒಂದೇನೋ ಕೇಳ್ಬೋದಿತ್ತು, ಇದು ಹೌದಾ ಅಥವಾ ನನ್ನದೊಂದು ಬೈಟ್ ತೆಗಿಬೋದಿತ್ತು, ನಿಮ್ಮ ಅಭಿಪ್ರಾಯವೇನು. ನನ್ನ ಹತ್ರ ಕೇಳಲಿಲ್ಲ, ಹೇಳಲಿಲ್ಲ, ಏನಿಲ್ಲ. ಮತ್ತೊಂದು ನೋಡ್ತೇನೆ, ಒಂದು ದಿವಸ ಪೇಪರಲ್ಲಿ ಬರ್ತೊಂಡು, 2-3 ದಿನ ಕಂಟಿನ್ಯೂಸ್ ಪೇಪರಲ್ಲಿ ಬರ್ತೊಂಡು. ನಮ್ಮ ಲೀಗಲ್ ನಿರಂತರವಾಗಿ ಬರ್ತಾಯಿತ್ತು. ನಮ್ಮ ಲೀಗಲ್ ಸೆಲ್ನವ್ರು ಹೇಳಿದರು ಇದಕ್ಕೆ ಆ್ಯಕ್ಷನ್ ತೆಗಿಬೇಕು, ಇಲ್ಲದಿದ್ದರೆ ನಿಮ್ಮ ಹತ್ರ ಕೇಳೋದಿಲ್ಲ, ಮನಸ್ಸಿಗೆ ಬಂದಾಗೆ ಹಾಕ್ತಾ ಇರ್ತಾರೆ. ಇದರಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಬೇರೆ ವಿಷಯ. ಬ್ಲ್ಯಾಂಕೆಟ್ ಅವ್ರಿಗೆ ಆರ್ಡ್ರ್ ತೆಗೆದಿದ್ದಾರೆ ಅಷ್ಟೇ. ನಮಗೆ ಅದು ನನಗೆ ಹೇಗೆ ರಿಯಾಕ್ಟ್ ಮಾಡೋದಂತೆ ಗೊತ್ತಿರಲಿಲ್ಲ. ಒಂದು ವೇಳೆ ಅವ್ರು ನಮ್ಮ ಹತ್ರ ಒಂದು ಸತಿ ಕೇಳಿದರೆ ನಾನು ಹೇಳ್ತಾಯಿದ್ದೆ, ನನ್ನನ್ನು ಇನ್ವಾಲ್ವ್ ಮಾಡಿದ್ದೆ ಅದರಲ್ಲಿ. ನಿಮ್ಮ ಅಭಿಪ್ರಾಯವನ್ನು, ನಿಮ್ಮ ಮೇಲೆ ಹೀಗೆಲ್ಲ ಹೇಳ್ತಾ ಇದ್ದಾರೆ ಆರೋಪ, ನಾನು ಉತ್ತರ ಕೊಡ್ತಿದ್ದೆ. ಅದು ಇದು ಒನ್ ಸೈಡೆಡ್ ಆಗಿ ನನ್ನ ಹತ್ರ ಸಹ ಕೇಳಬೇಕಲ್ಲ, 2 ಪಾರ್ಟಿಯನ್ನು ಇನ್ವಾಲ್ವ್ ಮಾಡಿ ಕೇಳಬೇಕಲ್ಲ. ನೀವು ಒಂದು ಪಾರ್ಟಿಯ ವಿಷಯನ ಹಾಕಿದರೆ ನಾನು ಹೇಗೆ ರಿಯಾಕ್ಟ್ ಮಾಡೋದು? ದ್ಯಾಟ್ ವಾಸ್ ಓನ್ಲಿ ಇಶ್ಯೂ. ಅಂದರೆ ನನಗೂ ಇದೆಲ್ಲ ಹೊಸ ವಿಷಯ. ಪಾಲಿಮರ್ ಆಗಲಿ ಸತ್ಯಜಿತ್ ಆಗಲಿ ಪಕ್ಷದ ಚಟುವಟಿಕೆಗೆ ವಿರೋಧವನ್ನು ಹೇಳಲಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳಿಲ್ಲ. ಪಾಲಿಮರು ಇಲ್ಲಿ ಒಳ್ಳೆ ಕೆಲಸ ಮಾಡಿದಂಥ ನಾಯಕ, ಹಿರಿಯವರು. ಸತ್ಯಜಿತ್ ಅವರು ಈ ಕ್ಷೇತ್ರದಲ್ಲಿ ಸಂಘಟನೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡವರು. 1 ವರ್ಷದಿಂದ BJP ಒಟ್ಟಿಗೆ ಇದ್ದಾರೆ. ಪಕ್ಷ ವಿರೋಧದ ಯಾವುದೇ ಕೆಲಸಗಳನ್ನು ಇಬ್ಬರು ಸಹ ಮಾಡಲಿಲ್ಲ. ಇದು ನಮ್ಮದೊಂದು ರಾಷ್ಟ್ರೀಯ ಪಕ್ಷ. ಸಣ್ಣ ಮನಸ್ತಾಪ ಅಥವಾ ಬೇಜಾರಾಗೋದು ಸಹಜ. ಆದರೆ ಪಕ್ಷ ವಿರೋಧಿ ಇಬ್ಬರು ಸಹ ಮಾಡಲಿಲ್ಲ, ಮಾಡುವುದೂ ಇಲ್ಲ ಅನ್ನುವಂಥ ವಿಷಯ ನಮಗೆ ಗೊತ್ತೇ ಗೊತ್ತು. ಇದರಿಂದ ಏನು ಸರ್ ಇಲ್ಲ, ಯಾಕಂದರೆ ಗೊತ್ತಾಯ್ತು ನನಗೆ. ಯಾಕಂದರೆ ನಮ್ಮದು ಕೇಡರ್ ಬೇಸ್ಡ್ ಪಾರ್ಟಿ ಟೋಟ್ಲಿ. ನಮ್ಮ ಬೂತ್ನಲ್ಲಿ ಪೇಜ್ ಪ್ರಮುಖರಿಗಿದ್ದಾರೆ. ಬೂತ್ 230 ಬೂತಲ್ಲಿ ಬೂತ್ ಸಮಿತಿ ಉಂಟು, 230 ಬೂತ್ ಸಮಿತಿ ಉಂಟು. ಆ ಬೂತ್ನಲ್ಲಿರುವಂಥ 1,000 ಮತದಾರರು, 1,000 ಚಿಲ್ಲರೆ ಮತದಾರರು ಯಾರಿದ್ದಾರೆ, 30 ಜನರಿಗೆ ಒಬ್ಬ ಪೇಜ್ ಪ್ರಮುಖ ಸಹ ಇದ್ದಾನೆ. 30 ಜನರಿಗೆ ಒಬ್ಬ ಪೇಜ್ ಪ್ರಮುಖ ಇರ್ತಾನೆ. ಆ ಪೇಜ್ ಪ್ರಮುಖ ಕೆಲಸ ಮಾಡಿದ ಕಾರಣ ಒಬ್ಬ MLA ಆಗ್ಬೋದು ಅಥವಾ MP ಆಗ್ಬೋದು ಅಥವಾ ಕಾರ್ಪೊರೇಟರ್ ಆಗ್ಬೋದು. ರಾಜಕೀಯ ನಾಯಕರುಗಳು ಮೇಲಿಂದ ಮ್ಯಾನೇಜ್ ಮಾಡ್ಬೋದು, ಆದರೆ ಕೆಲಸ ಮಾಡೋದು ಕಾರ್ಯಕರ್ತ. ನಮ್ಮದು ಕೇಡರ್ ಬೇಸ್ಡ್ ಪಾರ್ಟಿ. ಯಾವಾಗ ಕಾರ್ಯಕರ್ತ ನಿಮ್ಮನ್ನು ಒಪ್ತಾನೆ ನಿಮಗೆ ಯಾವುದೇ ರೀತಿಯ ತೊಂದರೆ ಬರುವುದಿಲ್ಲ. ನಮ್ಮ ಕಾರ್ಯಕರ್ತರು ಎಲ್ಲರೂ ನನ್ನನ್ನು ಒಪ್ಪಿದ್ದಾರೆ, ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಇಟ್ಸ್ ಎ ಕೇಡರ್ ಬೇಸ್ಡ್ ಪಾರ್ಟಿ, ಕಾರ್ಯಕರ್ತರ ಪಾರ್ಟಿ. ನಾಳೆ ನಾನು MLA ಆದರೆ ಅದು ಕಾರ್ಯಕರ್ತ MLA ಆದ ಹಾಗೆ.